ಹೆಣ್ಮಕಜೆ ಕುಟುಂಬಶ್ರೀ ಬಾಲಸಭಾ ಮಕ್ಕಳಿಗೆ ಚಿಲಿಪಿಲಿ ಏಕದಿನ ಶಿಬಿರ. ಪೆರ್ಲಾ ಹೆಣ್ಮಕಜೆ ಗ್ರಾಮ ಪಂಚಾಯತ್ ಹಾಗೂ ಕುಟುಂಬಶ್ರೀ ಸಿಡಿಎಸ್ ಬಾಲಸಭಾ ಮತ್ತು ಜೆಂಡರ್ ರಿಸೋರ್ಸ್ ಸೆಂಟರ್ ನೇತೃತ್ವದಲ್ಲಿ ಚಿಲಿಪಿಲಿ ಎಂಬ ಸಾಂಸ್ಕೃತಿಕ ವಿಕಸನ ಏಕದಿನ ಶಿಬಿರ ಹೆಣ್ಮಕಜೆ ಪಂಚಾಯತ್ ಸಭಾಂಗಣದಲ್ಲಿ ಜರುಗಿತು. ಕುಟುಂಬಶ್ರೀ ಸಿಡಿಎಸ್ ಅಧ್ಯಕ್ಷೆ ಜಲಜಾಕ್ಷಿ ಅವರ ಅಧ್ಯಕ್ಷತೆಯಲ್ಲಿ ಹೆಣ್ಮಕಜೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸೋಮಶೇಖರ್ ಜೆಎಸ್ ದೀಪ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಬಳಿಕ ಸಭೆಯನ್ನುದ್ದೇಶಿಸಿ ಮಾತನಾಡುತ್ತಾ, ಕುಟುಂಬಶ್ರೀ ಮೂಲಕ ಸಬಲೀಕರಣ ಯೋಜನೆ ಕೈಗೊಳ್ಳಲಾಗುತ್ತಿದ್ದು, ಬಾಲ್ಯಕಾಲದಿಂದಲೇ ಪ್ರತಿಭೆಗಳಿಗೆ ವ್ಯಕ್ತಿತ್ವ ವಿಕಸನ ಆಗುವ ರೀತಿಯಲ್ಲಿ ನೀಡುವ ಪ್ರೋತ್ಸಾಹ ಅನನ್ಯವಾಗಿದೆ. ಇದಕ್ಕೆ ಪಂಚಾಯತ್ ಹಲವಾರು ಪದ್ಧತಿಗಳನ್ನು ಮುಂದಿನ ಹಂತದಲ್ಲಿ ಮೀಸಲಿಡಲಿದೆ ಎಂದರು. ಪಂಚಾಯತ್ ಅಭಿವೃದ್ಧಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಬಿಎಸ್ ಗಾಂಭೀರ್, ಸಿಡಿಎಸ್ ಉಪಾಧ್ಯಕ್ಷೆ ಶಶಿಕಲಾ ಸ್ವರ್ಗ, ಜೆಂಡರ್ ರಿಸೋರ್ಸ್ ಸೆಂಟರ್ನ ಕೌನ್ಸಿಲರ್ ಪ್ರಸೀತಾ ಮಾತನಾಡಿದರು. ಸಿಡಿಎಸ್ ಸದಸ್ಯರಾದ ಸರಸ್ವತಿ, ಚಂದ್ರಾವತಿ, ಸಿಸಿಲಿಯಾ, ಪುಷ್ಪಲತಾ, ಕುಟುಂಬಶ್ರೀ ಲೆಕ್ಕ ಪರಿಶೋಧಕಿ ಸುನೀತಾ, ಆಶಾ ವರ್ಕರ್ ಸತ್ಯಕುಮಾರಿ ಮೊದಲಾದವರು ಸಭೆಯಲ್ಲಿ ಉಪಸ್ಥಿತರಿದ್ದರು. ಎಡಿಎಸ್ ಸದಸ್ಯೆ ಉದಯಕುಮಾರಿ ಸ್ವಾಗತಿಸಿದರು. ಬಳಿಕ ರಂಗಕರ್ಮಿ ಶಿಕ್ಷಕ ಉದಯ ಸಾರಂಗ್ ಮಕ್ಕಳಿಗೆ ವ್ಯಕ್ತಿತ್ವ ವಿಕಸನ ಕೌಶಲ್ಯಗಳ ಬಗ್ಗೆ ತರಗತಿ ನಡೆಸಿದರು.